ಸಂಜೀವ ಪೂಜಾರಿಯ ಮನೆಗೆ ಹೋಗುವಂತ ಲಕ್ಷಣಗಳು ಬರ್ತಾ ಇದೆ. ದಯವಿಟ್ಟು ತಕ್ಷಣವನ್ನು ಬಂಧನ ಮಾಡಬೇಕು. ಇನ್ನಷ್ಟು ಕಾರ್ಯಕರ್ತರಿಗೆ ಮಾಹಿತಿಯನ್ನು ಕೊಡಿ. ಇಲ್ಲಿ ಸ್ಟೇಷನ್ಗೆ ಬರಲಿ ಅಥವಾ ಮನೆ ಹತ್ರ ಬರಲಿ. ಇದೆ ಮಂದಿರಿಲ್ಲ. ನೀವು ಸೆಕ್ಷನ್ 76, 74 ಹಾಕಲಿಕ್ಕೆ ಬರ್ತದೆ ಅಲ್ಲ. ನಾವು ವಕೀಲರ ಹತ್ರ ಚರ್ಚೆ ಮಾಡಿದ್ದೇವೆ, ಎಲ್ಲ ಅದನ್ನು ಕೇಳ್ಕೊಂಡೇ ಬಂದಿದ್ದು. ನೀವು ಆ ಸೆಕ್ಷನ್ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ ನೋಡಿ. 3 ದಿನ ಒಂದು ವಾರದಿಂದ ವೈರಲ್ ಆಗ್ತಾ ಇದೆ. ನಾನು ಸ್ಟುಡಿಯೋದಲ್ಲಿ ಬಗ್ಗೆ ನನ್ನ ಕೇಳೋ ಇಲ್ಲ ಅನ್ನೋ ಕೇಸ್ ಮಾಡಿದ್ರೆ